ವೀಕ್ಷಕರೇ ನಮಸ್ಕಾರ. ಸರೋಜಿನಿ ಭಟ್ ಪ್ರತಿಷ್ಠಾನ ಅರ್ಪಿಸುವ ದಂತ ಮಂಥನ, ದಂತ ಆರೋಗ್ಯದ ಬಗ್ಗೆ ಆರೋಗ್ಯಕರ ಚರ್ಚೆ. ಸೊ ಎಂದಿನಂತೆ ನಮ್ಮ ಜೊತೆಲಿದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚುಂತಾರು. ನಾವು ಇವತ್ತು ನಮಗೆ ಅನಿಸುವುದು ಮಕ್ಕಳಲ್ಲಿರುವ ಚಟಗಳು ದಂತದ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತವೆ ಅಂತದ ಆ ವಿಷಯದ ಬಗ್ಗೆ ಮಾಹಿತಿಯನ್ನು ಹೇಳುತ್ತದೆ. ಆರಂಭದಲ್ಲಿ ನಿಮಗೆ ಸ್ವಾಗತ ಸರ್ ಕಾರ್ಯಕ್ರಮಕ್ಕೆ. ನಮಸ್ಕಾರ ಸರ್. ಈ ಮಕ್ಕಳ ಚಟ, ನಾವು ಬಹಳಷ್ಟು ಚಟಗಳನ್ನು ನೋಡ್ತೇವೆ. ಅದು ಚೀಪುವುದು, ಉಸಿರಾಡುವುದು ಅಥವಾ ಹಲ್ಲು ಕೀಳು, ಇಂಥದ್ದೆಲ್ಲ ಚಟಗಳು ಇರ್ತವೆ. ಮೊದಲಾಗಿ ಈಗ ಹಲ್ಲು ಚೀಪುವ ಇದು ಬೆರಳು ಚೀಪುವಂಥದ್ದು ಇದು ಯಾಕೆ ಬರ್ತದೋ ಸಣ್ಣದಾಗಿ ಮಾಹಿತಿ ಬೇಕು. ಅದರ ಜೊತೆಯಲ್ಲಿ ಇದು ನಮ್ಮ ಹಲ್ಲಿನ ಮೇಲೆ, ನಮ್ಮ ತುಟಿಗಳ ಮೇಲೆ, ನಮ್ಮ ಮುಖದ ಸೌಂದರ್ಯದ ಮೇಲೆ ಯಾವ ರೀತಿಯ ದುಷ್ಪರಿಣಾಮಗಳನ್ನು ಬೀರ್ತದೆ ಅನ್ನುವಂಥದ್ದು. ನೋಡಿ, ಬೆರಳು ಚಿಪ್ಪುವುದು ಅನ್ನೋದು ಒಂದು ಸಂಕೀರ್ಣವಾದಂಥ ಒಂದು ತೊಂದರೆ. ಬರೀ ಅದು ದಂತ ಆರೋಗ್ಯದ ಮೇಲೆ ತೊಂದರೆ ಮಾಡೋದರ ಜೊತೆಗೆ ಮಾನಸಿಕವಾದಂತಹ ತೊಂದರೆ ಇರುವ ಮಕ್ಕಳಲ್ಲಿ ಹೆಚ್ಚು ಕಾಣಿಸುವಂಥದ್ದು. ಸಾಮಾನ್ಯವಾಗಿ ಏನಾಗ್ತದೆ ಅಂತ ಹೇಳಿದರೆ, ಮನುಷ್ಯ ಸಂಘಜೀವಿ, ಮಕ್ಕಳಿಗೆ ತಂದೆ ತಾಯಂದಿರು ಒಟ್ಟಿಗೆ ಇರಬೇಕು. ಸಾಮಾನ್ಯವಾಗಿ ಮಕ್ಕಳಿಗೆ ತಂದೆ ತಾಯಿಯಲ್ಲಿ ಒಟ್ಟಿಗೆ ಇದ್ದರೆ ತಾನೇ ಬೆಳೆಯುವ ಹಂತದಲ್ಲಿ ಅವರ ಮಾನಸಿಕವಾದಂಥ ಡೆವಲಪ್ಮೆಂಟಿಗೆ ಅದು ಪೂರಕವಾಗಿರ್ತದೆ. ಇತ್ತೀಚಿನ ದಿನಗಳಲ್ಲಿ ಏನಾಗ್ತದೆ, ಈ ಬೆರಳು ಚೀಪುವುದು ಅದು ಭದ್ರತೆ ಅವರಿಗೆ ಒಂದು ಮಗುವಿಗೆ ತಾಯಿಯ ಮೊಲೆ ಉಡಿಸುವಾಗ ಒಂದು ಚೀಪುವುದರಿಂದ ಒಂದು ಮಾನಸಿಕವಾದಂಥ ನೆಮ್ಮದಿ ಸಿಗುವಂಥದ್ದು. ಸೊ ಅದನ್ನು ಅವರು ಭದ್ರತೆ ಅಂತ ಇದ್ದಾರೆ ಅಂದರೆ ತಾಯಿಯ ಸ್ಪರ್ಶ, ಅದರಲ್ಲಿ ಅವರಿಗೆ ಒಂದು ಸೆಕ್ಯೂರ್ಡ್ ಫೀಲಿಂಗ್ ಇರುತ್ತದೆ ಮಕ್ಕಳಿಗೆ. ಸೊ ಇದೇನಾಗ್ತದೆ ಅಂದರೆ, ತಾಯಿ ಜೊತೆಯಲ್ಲಿದ್ದಾಗ ಈ ಬೆರಳು ಚಿಪ್ಪುವುದರ ಮುಖಾಂತರ ಆ ಒಂದು ನೆಮ್ಮದಿಯನ್ನು ಬೆರಳು ಚಿಪ್ಪುವುದರ ಮುಖಾಂತರ ಈ ಮಕ್ಕಳು ಕಂಡುಕೊಳ್ಳುತ್ತೆ. ಇದು ಸಾಮಾನ್ಯ ಮಕ್ಕಳಿಗೆ ಬೇರೆ ಏನು ಕೆಲಸ ಇಲ್ಲ, ತಿನ್ನೋದು, ನಿದ್ದೆ ಮಾಡೋದು. ಮಕ್ಕಳು ಬೆಳೆಯೋದು ಯಾವಾಗ? ತಿನ್ನೋದರಿಂದ ಮತ್ತು ನಿದ್ದೆ ಮಾಡೋದ್ರಿಂದ ಮಕ್ಕಳು ಬೆಳೀತಾರೆ ಅಂತ ಒಂದು ಮಾತಿದೆ. ಏನಾಗ್ತಾ ಇದೆ ಅಂತ ಹೇಳಿದರೆ, ಈ ಟ್ರಬಲ್ಡ್ ಫ್ಯಾಮಿಲೀಸ್, ಸಿಂಗಲ್ ಮದರ್ ಇರ್ಬೋದು, ಗಂಡ ಹೆಂಡತಿರ ಜಗಳ ಇರ್ಬೋದು, ಆವಾಗ ಅಥವಾ ವರ್ಕಿಂಗ್ ಮದರ್ಸ್ ಇರ್ಬೋದು, ಈಗ ಏನು ಮಾಡ್ತಾರೆ, ಮಕ್ಕಳನ್ನು ಬೇಬಿ ಸಿಟ್ಟಿಂಗಲ್ಲಿ ಬಿಟ್ಟು ಹೋಗಿರ್ತಾರೆ. ಅಂಥ ಸಂದರ್ಭಗಳಲ್ಲಿ ಅಥವಾ ತಂದೆ ತಾಯಂದಿರು ಇರುವುದಿಲ್ಲ ಅಥವಾ ಅವ್ರ ಹತ್ರ ಹೆಚ್ಚು ಗಮನ ಕೊಡದೇ ಇರುವ ಸಂದರ್ಭಗಳಲ್ಲಿ ಮಕ್ಕಳಿಗೆ ಒಂದು ಸೆಕ್ಯೂರ್ಡ್ ಫೀಲಿಂಗ್ ಬರುವಾಗ ಅವರು ಸಾಮಾನ್ಯವಾಗಿ ಈ ಚೀಪುವುದರ ಮುಖಾಂತರ ಅವರಿಗೆ ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದು. ಇದು ಬೆರಳು ಚೀಪುತ್ತಾ ಅವರಿಗೆ ಒಂದು ರೀತಿಯ ಸಂತಸ, ನೆಮ್ಮದಿ ಸಿಗುವಂಥದ್ದು. ಇದು 2 ವರ್ಷದವರೆಗೆ ಸಾಮಾನ್ಯವಾಗಿ ಎದೆ ಹಾಲು ಕೊಡುವಂಥದ್ದು ಹುಟ್ಟಿನಿಂದ 1 ವರ್ಷ, ಕೆಲವರು 2 ವರ್ಷದವರೆಗೆ ಮೈದೆ ಹಾಲು ಉಣಿಸ್ತಾರೆ. 1 ವರ್ಷಕ್ಕಿಂತ ನಂತರ ಬೇಡ ಅಂತ ಹೇಳುವ ಒಂದು ಭಾವನೆ ಜನರಲ್ಲಿದೆ. ಅಂತೂ 2 ವರ್ಷದವರೆಗೆ ಕೊಡ್ತಾರೆ. ಅದರ ನಂತರ ಈ ಮಕ್ಕಳು 2 ವರ್ಷದ ನಂತರವೂ 3 ವರ್ಷದ ನಂತರವೂ ಬೆರಳು ಚೀಪ್ತಾ ಇದ್ದರೆ ಅದನ್ನು ನಾವು ದಂತ ವೈದ್ಯರ ಬಳಿ ಬಂದರೆ ನಾವು ಹೇಳ್ತೇವೆ ಇದು ಒಳ್ಳೆಯದಲ್ಲ ಅಂತೇಳಿ. ಅದು ಪೀಡಿಯಾಟ್ರಿಷಿಯನ್ ಸಹ ಹೇಳ್ತಾರೆ. 3 ವರ್ಷ ನಂತರವೂ, ಕೆಲವೊಮ್ಮೆ 4 ವರ್ಷ ಆದರೂ ಸಹ ಮಕ್ಕಳು ಬೆರಳು ಚೀಪ್ತಾ ಇರ್ತಾರೆ. ಆವಾಗ ಏನಾಗ್ತದೆ ಅಂತ ಹೇಳಿದರೆ, ಅದು ಸರಿಯಲ್ಲ ಅಂತ ಹೇಳುವ ಒಂದು ಭಾವನೆ ಜನರಲ್ಲಿ ಇದೆ. ಮಾನಸಿಕವಾಗಿಯೂ ಸರಿಯಲ್ಲ, ಮಗುವಿನ ಬೆಳವಣಿಗೆ ವಿಕಾಸಕ್ಕೂ ಒಳ್ಳೆಯದಲ್ಲ, ಅದರ ಜೊತೆಯಲ್ಲಿ ಅದರ ಹಲ್ಲು ಮತ್ತು ಸೌಂದರ್ಯಕ್ಕೂ ಕೂಡ ಇದು ಮಾರಕವಾಗಬಹುದು. ಹೌದು, ಏನಾಗ್ತದೆ ಅಂತ ಹೇಳಿದರೆ, ಪದೇ ಬೆರಳ ಬಾಯಲ್ಲಿ ಇಟ್ಕೊಂಡು ಚಿಪ್ತಾ ಇರುವಾಗ ಕಾನ್ಸ್ಟೆಂಟ್ ಆಗಿ ಈ ಹೆಬ್ಬೆರಳು ಅನ್ನೋದು ಈ ಮೇಲಿನ ದವಡೆ ಮೇಲೆ ಒಂದು ಒತ್ತಡವನ್ನು ಬೀರ್ತದೆ. ಸೊ ಹಲ್ಲು ಬೆಳೆಯುವ ಹಂತದಲ್ಲಿ ಹಲ್ಲಿನ ಒಸಡನ್ನು ಮುಂದೆ ಬರುವಂತೆ ಅದು ಒಂದು ಕಾರಣ ಆಗ್ತದೆ. ಮತ್ತು ಹಲ್ಲಿನ ಒಸಡು ಹೊರಗೆ ಬರುವ ಜೊತೆಗೆ ದವಡೆ ಎದುರು ಬರುವ ಜೊತೆಗೆ ಬರುವ ಹಲ್ಲುಗಳು ಸಹ ಉಬ್ಬು ಹಲ್ಲು ಬರುವ ಸಾಧ್ಯತೆ ಇದೆ. ಸೊ ಈ ಕಾರಣದಿಂದ ಬೆರಳು ಚಿಪ್ಪುವುದನ್ನು ಅವಾಯ್ಡ್ ಮಾಡಬೇಕಾಗತ್ತೆ, ಅದನ್ನು ತಪ್ಪಿಸುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಬರೀ ಇದನ್ನು ನಾವು ಮಾಡಿದರೆ ಸಾಲದು, ಮೊದಲು ಯಾಕಾಗಿ ಆ ಮಗು ಬೆರಳು ಚಿಪ್ತದೆ ಅನ್ನೋದನ್ನು ನಾವು ಕೌನ್ಸಿಲ್ ಮಾಡಬೇಕಾಗತ್ತೆ. ತಂದೆ ತಾಯಂದಿರನ್ನು ಕೌನ್ಸಿಲ್ ಮಾಡಿ ಮಗುವನ್ನು ನೋಡಿ ಯಾಕಾಗಿ ಮಾಡ್ತಾ ಇದೆ, ಎಲ್ಲಿ ಬೆಳೀತಾ ಇದೆ ಮಗು, ಎಲ್ಲಿ ತೊಂದರೆ ಆಗ್ತದೆ ಅಂತ ಫೈಂಡ್ ಔಟ್ ಮಾಡಿ ಆ ಪ್ರಾಬ್ಲಮನ್ನು ಫಸ್ಟ್ ಸಾಲ್ವ್ ಮಾಡಿ, ಆಮೇಲೆ ಈ ಬೆರಳು ಚಿಪ್ಪುವುದಕ್ಕೆ ಬೇರೆ ಆದಂಥ 5 ವರ್ಷಕ್ಕಿಂತ ನಂತರವೂ ಈ ರೀತಿ ಬೆರಳು ಚಿಪ್ತಾ ಇದ್ದರೆ ದಂತವೈದ್ಯರೇ ಅದಕ್ಕೆ ಫಂಕ್ಷನಲ್ ಅಪ್ಲಯನ್ಸ್ ಅಂತ ಇದೆ, ಕ್ರಿಯಾತ್ಮಕವಾದಂಥ ಪರಿಕರಗಳು ಅಂತ ನಾವು ಹೇಳ್ತೇವೆ. ಹಲ್ಲಿನ ಇದು ಮೇಲ್ಗಡೆ ಹಲ್ಲಿನ ಅಚ್ಚು ತೆಗೆದು ಒಂದು ರೀತಿಯ ಒಂದು ಪರಿಕರವನ್ನು ನಾವು ಬಾಯಲ್ಲಿ ಇಡಲಿಕ್ಕೆ ವ್ಯವಸ್ಥೆ ಮಾಡ್ತೇವೆ. ಅದರ ಮೇಲ್ಭಾಗದಲ್ಲಿ ಒಂದು ಸಣ್ಣ ಚೂಪಾದ ಸರಿಗೆ ಇರ್ತದೆ. ಅವಾಗ ಏನು ಮಾಡ್ತೀವಿ, ಬೆರಳು ಹಾಕಿದ ಕೂಡಲೇ ಬೆರಳು ತಾಗ್ತದೆ, ಬೆರಳಿಗೆ ಸರಿಗೆ ತಾಗ್ತದೆ. ಸೊ ಅದನ್ನು ಕಡಿಮೆ ಮಾಡ್ತದೆ. ಕೆಲವರು ಏನು ಮಾಡ್ತಾರೆ, ಬೆರಳಿಗೆ ಬಟ್ಟೆ ಕಟ್ಟಿರ್ತಾರೆ, ಅದು ಮಗು ಬಟ್ಟೆ ತೆಗೆದು ಕಚ್ಚಲಿಕ್ಕೆ ಶುರು ಮಾಡ್ತದೆ. ಬೇರೆ ರೀತಿಯಲ್ಲಿ ಎಫರ್ಟ್ ಮಾಡಿ ಕೈ ಕಟ್ಟಿ ಹಾಕುವಂಥದ್ದು, ಆ ರೀತಿಯೆಲ್ಲ ಮಾಡಿ ಕೆಲವರು ಟ್ರೈ ಮಾಡ್ತಾರೆ. ಬಟ್ ಅಂತಿಮವಾಗಿ ಈ ಕ್ರಿಯಾತ್ಮಕವಾದಂಥ ಪರಿಕರಗಳು, ಫಂಕ್ಷನಲ್ ಅಪ್ಲಯನ್ಸ್ ಅಂತ ಹೇಳಿ ಕೊಟ್ಟು ಈ ಬೆರಳು ಚೀಪುವುದನ್ನು ಕಡಿಮೆ ಮಾಡಬೇಕು. ಇಲ್ಲ ಅಂತ ಹೇಳಿದರೆ ಇದು ಕಂಟಿನ್ಯೂ ಆದರೆ
5 ವರ್ಷಗಳಿಂದ ನಂತರವೂ ಕಂಟಿನ್ಯೂ ಆದರೆ ಮುಂದೆ ಬರೋ ಹಲ್ಲುಗಳು ಮುಂದೆ ಬರ್ತದೆ, ಮೇಲ್ಗಡೆ ಹಲ್ಲುಗಳು ಮುಂದೆ ಬರುವಂಥದ್ದು, ದವಡೆಯ ಶೇಪ್ ಚೇಂಜ್ ಆಗುವಂಥದ್ದು, ಮುಖದ ಶೇಪೇ ಚೇಂಜ್ ಆಗ್ತದೆ. ಮುಖ ಕೋಲು ಮುಖ ಆಗುವ ಸಾಧ್ಯತೆ ಇದೆ. ಬಿಕಾಸ್ ಅದು ಗ್ರೋತಿನ ಸಮಯದಲ್ಲಿ, ಬೆಳವಣಿಗೆ ಸಮಯದಲ್ಲಿ ಅದನ್ನು ಡೈರೆಕ್ಟ್ ಮಾಡ್ತದೆ, ಇದೇ ರೀತಿ ಬೆಳಿಲಿಕ್ಕೆ ಒಂದು ಡೈರೆಕ್ಟ್ ಮಾಡ್ತದೆ. ಸೊ ಈ ಕಾರಣದಿಂದ ಈ ಬೆರಳು ಚೀಪುವುದನ್ನು ಖಂಡಿತವಾಗಿ ಸಹ ಚಿಕಿತ್ಸೆ ಮಾಡಿಸಿಕೊಳ್ಳೇಬೇಕು. 4 ವರ್ಷದವರೆಗೆ, 3 ರಿಂದ 4 ವರ್ಷದವರೆಗೆ ಸಾಮಾನ್ಯ ಅಂತ ಬಿಟ್ಟು ಬಿಡ್ಬೋದು. ಅದರ ನಂತರ ಕಂಟಿನ್ಯೂ ಆದರೆ ಖಂಡಿತವಾಗಿ ಸಹ ದಂತವೈದ್ಯರು ಅಥವಾ ಪೀಡಿಯಾಟ್ರಿಷಿಯನ್ ಬಳಿ ಹೋಗಿ ಸರಿ ಮಾಡಿಸಿಕೊಳ್ಳೋದು. ಇದರ ಜೊತೆಗೆ ಟಂಗ್ ಥ್ರಸ್ಟಿಂಗ್ ಅಂತ ಇದೆ. ಅದು ಮಕ್ಕಳ ಕೆಲವರು ದೊಡ್ಡವರಿಗೆ ಸಹ ಇರುತ್ತೆ. ಏನು ಮಾಡ್ತಾರೆ ಅಂದರೆ ಪದೇ ಪದೇ ನಾಲಿಗೆಯಿಂದ ಹಲ್ಲನ್ನು ದೂಡುವಂಥ ಒಂದು ಇದು ಟಂಗ್ ಥ್ರಸ್ಟಿಂಗ್ ಅಂತ ಹೇಳ್ತಾರೆ. ಓಕೆ, ನಾವು ಈ ಬೆರಳು ಚಿಪ್ಪುವುದರಿಂದ ಸಮಸ್ಯೆ ಆಗ್ತದೆ ಅಂತ ತಿಳ್ಕೊಂಡಿದ್ವಿ. ಈಗ ಟಂಗ್ ಥ್ರಸ್ಟಿಂಗ್ ಅಂತ ಹೇಳ್ತಿದ್ರಿ, ಅದನ್ನು ಏನು ಅಂತ ತಿಳ್ಕೊಳ್ಳಿಕ್ಕೆ ಅದರ ಕುತೂಹಲ ನಮಗೂ ಇದೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ವೀಕ್ಷಕರೇ, ವಿರಾಮದ ಬಳಿಕ ದಂತ ಮಂಥನ ಕಾರ್ಯಕ್ರಮ ಮುಂದುವರಿಯುತ್ತದೆ. ಸೊ ಇದರಲ್ಲಿ ನಾವು ಈ ಬೆರಳು ಚೀಪುವುದು ಅದರ ಬಗ್ಗೆ ಮಾತಾಡಿದ್ವಿ. ಅದರ ನಂತರ ನೀವು ಟಂಗ್ ಥ್ರಸ್ಟಿಂಗ್ ಅಂದರೆ ಇದು ಹಲ್ಲನ್ನು ದೂಡುವುದು ಅಂತ ಒಂದು ನಾಲಿಗೆಯಿಂದ ಅಂತ ಹೇಳ್ತಾ ಇದ್ರಿ. ಇದು ಯಾಕೆ ಮತ್ತು ಇದನ್ನು ಹೇಗೆ ಚಿಕಿತ್ಸೆ ಇದಕ್ಕೆ ಏನಂತ ನೋಡಿ. ಈ ನಾಲಿಗೆ ಅನ್ನೋದು ಬಹಳ ಒಂದು ಆ್ಯಕ್ಟಿವ್ ಆದಂಥ ನಮ್ಮ ಒಂದು ಅಂಗ, ನಮ್ಮ ದೇಹದಲ್ಲಿ ಬಾಯಿ ಒಳಗೆ ಇರುವಂಥದ್ದು. ಪದೇ ಪದೇ ನಾಲಿಗೆ ಹೊರಗೆ ಹಾಕುವಂಥದ್ದು, ನಾಲಿಗೆ ಬಾಯಿಯಿಂದ ಹೊರಗೆ ಇಡುವಂಥದ್ದು, ಅಥವಾ ನಾಲಿಗೆಯಿಂದ ಹಲ್ಲನ್ನು ದೂಡುವಂಥದ್ದು. ಇದು ಸಾಮಾನ್ಯವಾಗಿ 100ರಲ್ಲಿ ಒಂದು 10-15 ಮಕ್ಕಳಲ್ಲಿ ಕಂಡುಬರ್ತದೆ. ಪದೇ ಪದೇ ಈ ರೀತಿ ಮಾಡಿದಾಗ ಬೆಳವಣಿಗೆ ಹಂತದಲ್ಲಿ ಮಗು ಪ್ರತಿದಿನವೂ ಬೆಳೀತದೆ. ಆ ಬೆಳವಣಿಗೆ ಹಂತದಲ್ಲಿ ಈ ದವಡೆಯನ್ನು ಮುಂದೆ ದೂಡ್ತದೆ, ಹಲ್ಲನ್ನು ಮುಂದೆ ದೂಡ್ತದೆ. ಆ ಸಂದರ್ಭಗಳಲ್ಲಿ ಮುಖದ ಶೇಪ್ ಚೇಂಜ್ ಆಗುವ ಸಾಧ್ಯತೆಗಳು ಇರುತ್ತದೆ. ಈ ಕಾರಣದಿಂದ ಈ ಟಂಗ್ ಥ್ರಸ್ಟಿಂಗ್ ಅನ್ನುವ ಹ್ಯಾಬಿಟ್ ಇರುವಂತಹ ಮಕ್ಕಳನ್ನು ಮುಂದೆ ಅದೇ ರೀತಿ ಬೆಳವಣಿಗೆ ಆದರೆ ಸಾಮಾನ್ಯವಾಗಿ ಮೇಲ್ಗಡೆ ಹಲ್ಲು ಹೊರಗೆ ಇರ್ತದೆ, ಕೆಳಗಿನ ಹಲ್ಲು ಒಳಗಿರ್ತದೆ. ಇದೇ ರೀತಿ ಕಂಟಿನ್ಯೂ ಆದರೆ ಓಪನ್ ಬೈಟ್ ಅಂತ ಹೇಳ್ತೇವೆ. ಮುಂದಿನ ಭಾಗದಲ್ಲಿ ಮೇಲ್ಗಡೆ ಮತ್ತು ಕೆಳಗಡೆ ಹಲ್ಲುಗಳು ತಾಗುವುದಿಲ್ಲ, ಒಂದು ಸಣ್ಣ ಇದ್ರ ಹೋಲ್ ಥರ ಗ್ಯಾಪ್ ಇರ್ತದೆ. ಅದಕ್ಕೆ ಓಪನ್ ಬೈಟ್ ಅಂತ ಹೇಳುವ ಒಂದು ತೊಂದರೆಗೆ ಈಡಾಗ್ತಾರೆ. ಅದು ನೋಡಲಿಕ್ಕೆ ಸಹ ಚೆಂದ ಆಗೋದಿಲ್ಲ. ಬಾಯಿಯಲ್ಲಿ ಒಂದು ಗ್ಯಾಪ್ ಇರುವಂಥದ್ದು ಅದು ನೋಡಲಿಕ್ಕೆ ಸಹ ಅಸಹ್ಯ ಆಗುತ್ತೆ, ಮತ್ತು ಮುಖದ ಶೇಪ್ ಸಹ ಚೇಂಜ್ ಆಗೋ ಸಾಧ್ಯತೆ ಇದೆ. ಈ ಕಾರಣದಿಂದ ಈ ಟಂಗ್ ಥ್ರಸ್ಟಿಂಗ್ ಹ್ಯಾಬಿಟ್ ಇರೋರಿಗೂ ಸಹ ದಂತವೈದ್ಯರ ಬಳಿ ಬಂದರೆ ಸಾಮಾನ್ಯವಾಗಿ ಇದು 5 ರಿಂದ 10 ವರ್ಷದ ಮಕ್ಕಳಲ್ಲಿ ಹೆಚ್ಚು ಕಾಣಿಸಿಕೊಳ್ಳುವಂಥದ್ದು. ಅದಕ್ಕೆ ನಾವು ಅದೇ ಹೇಳ್ತೇವಲ್ಲ, ಕ್ರಿಯಾತ್ಮಕವಾದ ಪರಿಕರಗಳು, ಫಂಕ್ಷನಲ್ ಅಪ್ಲಯನ್ಸ್ ಅಂತ ಇದೆ, ಅದನ್ನು ನಾವು ಮಾಡಿ ಹಲ್ಲಿನ ಒಳಭಾಗದಲ್ಲಿ ಈ ಶಾರ್ಪ್ ಆಗಿರುವಂಥ, ಸ್ವಲ್ಪ ಚೂಪಾಗಿರುವಂಥ ವೈರ್ಗಳನ್ನು ಇಟ್ಟು ಹಲ್ಲು ನಾಲಿಗೆ ಮುಂದೆ ತಂದ ಕೂಡಲೇ ಅದಕ್ಕೆ ತಾಗ್ತದೆ, ನಾಲಿಗೆ ಹಿಂದ್ಗಡೆ ವಿಡ್ರಾ ಆಗುತ್ತೆ. ಆ ರೀತಿ ಮಾಡಿ ಅದನ್ನು ಸರಿ ಮಾಡುವಂಥ ಒಂದು ವ್ಯವಸ್ಥೆ ಇದೆ. ಮತ್ತು ಇಲ್ಲಿ ಬಾಯಲ್ಲಿ ಉಸಿರಾಡುವ ಪ್ರಕ್ರಿಯೆ ಇರ್ತದೆ ಕೆಲವು ಮಕ್ಕಳ ಹತ್ರ, ಅಥವಾ ಮಕ್ಕಳು ದೊಡ್ಡವರು ಕೂಡ ಇರುವಂಥ ಸಾಧ್ಯತೆ ಇರ್ತದೆ. ಹೌದು, ಮಕ್ಕಳಲ್ಲಿ ಸಾಮಾನ್ಯವಾಗಿ ಈ ಮೌತ್ ಬ್ರೀದಿಂಗ್ ಅಂತ ಹೇಳ್ತೇವೆ. ಅದು ಯಾಕೆ ಬರ್ತದೆ ಅಂದರೆ ಸಾಮಾನ್ಯವಾಗಿ ಮಕ್ಕಳಲ್ಲಿ ಈ ಟಾನ್ಸಿಲ್ಗಳು ಇರುತ್ತದೆ, ಗಂಟಲಿನ ಭಾಗದಲ್ಲಿ ಟಾನ್ಸಿಲ್ಗಳು ಇರುವಂಥದ್ದು. ಸಾಮಾನ್ಯವಾಗಿ ಪದೇ ಪದೇ ಇನ್ಫೆಕ್ಷನ್, ಟಾನ್ಸಿಲೈಟಿಸ್ ಆಗೋದು ಮಕ್ಕಳಲ್ಲಿ ಸಾಮಾನ್ಯ. ಅದು ಹುಟ್ಟಿನಿಂದ ಒಂದು 10-15 ವರ್ಷ ಆಗುವವರೆಗೆ ಅದು ಈ ಟಾನ್ಸಿಲ್ ಪ್ರಾಬ್ಲಮ್ಮು, ಕಿವಿ ನೋವು ಬರುವಂಥದ್ದು ಸಾಮಾನ್ಯ. ಅದು ಪದೇ ಪದೇ ಸೋಂಕಾಗುವಂಥ, ಇನ್ಫೆಕ್ಷನ್ ಆಗುವಂಥದ್ದು. 15 ವರ್ಷದ ನಂತರ ಅದು ಅಟ್ರೋಪಿ ಅಂತೇಳಿ ತನ್ನಿಂತಾನೇ ಅದು ಕಡಿಮೆ ಆಗ್ತದೆ ಇನ್ಸಿಡೆನ್ಸ್. ಈ ಕಿವಿ ನೋವು ಬರುವಂಥದ್ದು ಕಿವಿಗೂ ಬಾಯಿಗೂ ಈಸ್ಟೇಷನ್ ಟ್ಯೂಬ್ ಅಂತ ಇದೆ, ಆಡಿಟರಿ ಕ್ಯಾನಾಲ್ ಮುಖಾಂತರ ಅದಕ್ಕೆ ಕನೆಕ್ಷನ್ ಇದೆ. ಸೊ ಕಿವಿ ಸೋಂಕು ಆಗುವಂಥದ್ದು, ಗಂಟಲು ಸೋಂಕು ಆಗುವವರಿಗೆ ಈ ರೀತಿಯಾದಂಥ ಬಾಯಲ್ಲಿ ಉಸಿರಾಡುವ ತೊಂದರೆಗಳು. ಯಾಕೆಂದರೆ ಪದೇ ಪದೇ ಇನ್ಫೆಕ್ಷನ್ ಆದಾಗ ಅವರು ಮೂಗಿನಲ್ಲಿ ಬ್ಲಾಕ್ ಆಗ್ತದೆ, ಬಾಯಿನಲ್ಲಿ ಉಸಿರಾಡುವಂಥ ಒಂದು ಪ್ರಕ್ರಿಯೆ ಅವರು ಹೆಚ್ಚು ಅಭ್ಯಾಸ ಮಾಡ್ಕೋತಾರೆ. ಈ ರೀತಿ ಮಾಡೋದರಿಂದ ಬಾಯಿ ಯಾವಾಗಲೂ ಓಪನ್ ಇರುವಂಥದ್ದು. ಸೊ ಪದೇ ಪದೇ ಪ್ರೆಷರ್ ಕ್ರಿಯೇಟ್ ಆದಾಗ ಬಾಯಿನಲ್ಲಿ ಪುನಃ ಕೋಲು ಮುಖ ಆಗುವ ಸಾಧ್ಯತೆಗಳಿದೆ. ಸೊ ಇದನ್ನು ಸಹ ನಾವು ತಡಿಬೇಕಾಗತ್ತೆ. ಅದಕ್ಕೆ ENT ತಜ್ಞರ ಬಳಿ ಹೋದರೆ ಯಾಕಾಗಿ ಇನ್ಫೆಕ್ಷನ್ ಆಗ್ತಾಯಿದೆ, ಕಿವಿ ಇನ್ಫೆಕ್ಷನ್ ಆಗ್ತಾಯಿದೆ ಅಥವಾ ಗಂಟಲು ಇನ್ಫೆಕ್ಷನ್ ಆಗ್ತಾಯಿದೆ, ಅದನ್ನು ಟ್ರೀಟ್ ಮಾಡಿದರೆ ಬಹುಶಃ ನಾವು ಈ ಪ್ರಶ್ನೆ ಯಾಕೆ ಬರ್ತದೆ ಅಂತ ಹೇಳಿದ್ರೆ, ಅಂದರೆ ನಾವು ಹೇಗೂ ಉಸಿರಾಡ್ತದೆ ಅಂತ ಬಿಟ್ಬಿಡೋದಲ್ಲ, ಅಂದರೆ ಬಾಯಲ್ಲಿ ಉಸಿರಾಡಿ ಯಾವ್ಯಾವ ಅಂಗದಲ್ಲಿ ಯಾವ್ಯಾವ ಕೆಲಸ ಮಾಡಬೇಕು ಅದನ್ನೇ ಮಾಡಬೇಕು. ನಾವು ಊಟ ಮಾಡುವ ಹಿಂಗೂ ಮಾಡ್ಬೋದು, ಹಿಂಗೂ ಮಾಡ್ಬೋದು. ಒಂದು ಕ್ರಮ ಅಂತ ಇದೆ. ಈ ಉಸಿರಾಡುವುದು, ಮೂಗಿರುವುದೇ ಉಸಿರಾಡಕ್ಕೆ, ಬಾಯಿ ಇರೋದೇನಕ್ಕೆ, ತಿನ್ನೋಕೆ, ಜಗಿಯೋಕೆ, ಮಾತಾಡೋಕೆ. ಖಂಡಿತವಾಗಿ ನಾವು ಒಟ್ಟಿನಲ್ಲಿ ಉಸಿರಾಡಬೇಕು. ಬಾಯಿನಲ್ಲಿಯ, ಮೂಗಿನಲ್ಲಿಯ, ಕಿವಿನಲ್ಲಿ ಪ್ರಶ್ನೆ ಬರೋದಿಲ್ಲ. ಹಾಗೆ ಥಿಂಕ್ ಮಾಡಬಾರ್ದು. ಉಸಿರಾಡುವ ಪ್ರಕ್ರಿಯೆ ಮೂಗಿರುವುದು. ನಾವು ಏನಾಗ್ತದೆ ಅಂತ ಹೇಳಿ ಬಾಯಿ ಮುಖಾಂತರ ಉಸಿರಾಡಿದರೆ ಈ ಕಲ್ಮಶಗಳು, ಬ್ಯಾಕ್ಟೀರಿಯಾಗಳು ಫಿಲ್ಟರ್ ಆಗೋದಿಲ್ಲ, ಸೀದಾ ನೇರವಾಗಿ ಶ್ವಾಸಕೋಶಕ್ಕೆ ಹೋಗೋ ಸಾಧ್ಯತೆ ಇದೆ. ಮೂಗಿನ ಹೊರಳೆಗಳ ನಡುವೆ ಚಿಕ್ಕ ಚಿಕ್ಕ ಸೀಲಿಯೇಟೆಡ್ ಇದಿರುತ್ತದೆ. ಅದು ಏನು ಮಾಡ್ತದೆ, ಏರನ್ನು ಫಿಲ್ಟರ್ ಮಾಡುತ್ತೆ. ನಾವು ಉಸಿರಾಡುವಂಥ ಏರನ್ನು ಫಿಲ್ಟರ್ ಮಾಡುತ್ತೆ, ಕಲ್ಮಶಗಳನ್ನು ಸ್ಟಾಪ್ ಮಾಡುತ್ತೆ, ಫಿಲ್ಟರ್ ಮಾಡುತ್ತೆ, ಹ್ಯುಮಿಡಿಫೈ ಮಾಡುತ್ತೆ. ನಮ್ಮ ಡ್ರೈ ಏರನ್ನು
ನೇರವಾಗಿ ನಮ್ಮ ಶ್ವಾಸಕೋಶಕ್ಕೆ ಹೋದರೆ ಅಲ್ಲಿ ತೊಂದರೆಗಳಾಗತ್ತೆ. ಸೊ ದೇಹಕ್ಕೆ ಹೋಗುವ ಮೊದಲು ಅದನ್ನು ಹ್ಯೂಮಿಡಿಫೈ ಮಾಡುತ್ತೆ, ಅದಕ್ಕೆ ತೇವಾಂಶವನ್ನು ಸೇರಿಸಿ ನಮ್ಮ ದೇಹಕ್ಕೆ ಹೋಗಲಿಕ್ಕೆ ವ್ಯವಸ್ಥೆ ಮಾಡುತ್ತೆ. ಉಸಿರಾಡುವುದು ಮೂಗಲ್ಲೇ ಉಸಿರಾಡಬೇಕು. ಬಾಯಿನಲ್ಲಿ ಉಸಿರಾಡಿದರೆ ದಂತ ಸಂಬಂಧಿ ರೋಗಗಳು ಬರ್ತದೆ. ಏನೋ ಸಮಸ್ಯೆ ಇದೆ ಅಂದ್ರೆ ಖಂಡಿತವಾಗಿಯೂ ಹೆಲ್ತ್ ಪ್ರಾಬ್ಲಮ್ ಇದೆ ಅಂತೇಳಿ ಮಗು ಬಾಯಿನಲ್ಲಿ ಉಸಿರಾಡ್ತಾ ಇದ್ರೆ ರಾತ್ರಿ ಮಲಗುವಾಗ ಕೆಲವರು ನೋಡುವುದು ಬಾಯಿ ತೆರೆದಿಟ್ಕೊಂಡು ಮಲಗ್ತಾರೆ, ಬಾಯಲ್ಲಿ ಉಸಿರಾಡ್ಕೊಂಡು, ಅದು ಸಹ ತೊಂದರೆನೇ. ಅದನ್ನು ವೈದ್ಯರ ಬಳಿ ಹೋದರೆ ಖಂಡಿತವಾಗಿ ಸಹ ದಂತ ವೈದ್ಯರು ಅಥವಾ ENT ಸರ್ಜನ್ ಬಳಿ ಹೋದರೆ ಸರಿಪಡಿಸ್ಕೊಳ್ಬೇಕು. ಅವಳು ಅಂದ್ರೆ ಸರಿಪಡಿಸ್ಕೊಳ್ಬೇಕಾದ ಅನಿವಾರ್ಯತೆ ಇದೆ, ಖಂಡಿತವಾಗಿಯೂ ಇದೆ. ಇಲ್ಲಾಂದ್ರೆ ಮುಖದ ಶೇಪ್ ಚೇಂಜ್ ಆಗ್ತದೆ, ಹಲವಾರು ತೊಂದರೆ. ಡ್ರೈ ಮೌತ್ ಆಗ್ತದೆ, ಬಾಯಿಯಲ್ಲಿ ಡ್ರೈ ಮೌತ್, ಬಾಯಿನಲ್ಲಿ ಕೇರಿಸ್ ಆಗುವ ಸಾಧ್ಯತೆಗಳು ಇದೆ, ಬಾಯಿನಲ್ಲಿ ಸೋಂಕಾಗುವ ಸಾಧ್ಯತೆಗಳು ಇದೆ. ಈ ಎಲ್ಲ ಕಾರಣಗಳಿಂದ ದಂತವೈದ್ಯರ ಬಳಿ ಹೋದ್ರೆ ಆದ ಬಳಿಕ ಹೋಗೋದಕ್ಕಿಂತ ಮೊದಲೇ ನೀವು ತಿಳ್ಕೊಂಡು ಹೋಗಿ. ಅದರ ಜೊತೆಯಲ್ಲಿ ಈ ಹಲ್ಲು ಕಡಿಯುವ ಅಭ್ಯಾಸ, ಇದು ಸರಿ, ಉಗುರು ಕಚ್ಚುವ ಅಭ್ಯಾಸ ಇದು ಮಕ್ಕಳಲ್ಲೂ ಇರ್ತದೆ, ದೊಡ್ಡವರಲ್ಲೂ ಕೂಡ ಇದೆ. ಹೌದೌದು, ಇದು 100ರಲ್ಲಿ 1-2 ಮಕ್ಕಳಲ್ಲಿ ಕಂಡು ಬರ್ತದೆ, ಹಾಗೆ ದೊಡ್ಡವರಲ್ಲಿ ಸಹ ಬರ್ತದೆ. ಅದು ನಮ್ಮ ಮಾನಸಿಕವಾದಂಥ ಒಂದು ಒತ್ತಡವನ್ನು ನಾವು ಹೊರ ಹಾಕುವಾಗ ಕೆಲವೊಂದು ರೀತಿಯ ಉಗುರು ಕಡಿಯುವಂಥ ಒಂದು ಪ್ರಕ್ರಿಯೆ ಮಾಡ್ತಾರೆ. ತಾವು ನೋಡಿರ್ಬೋದು, ಕೆಲವೊಮ್ಮೆ ಕ್ರಿಕೆಟ್ ಮ್ಯಾಚ್, ಟೆನ್ಸ್ಟ್ ಮ್ಯಾಚ್ ಇರುವಾಗ ಕೆಲವರು ಉಗುರು ಕಡಿಯುವಂಥದ್ದು, ಅಥವಾ ಒತ್ತಡದ ಪರಿಸ್ಥಿತಿಗಳಲ್ಲಿ ಎಕ್ಸಾಮ್ನಲ್ಲಿ ಕೂತಿರುವಾಗ ಉಗುರು ಕಚ್ಚುತ್ತಾ ಕೊಡುವಂಥದ್ದು. ಈ ರೀತಿ ಮಾಡುವುದರಿಂದ ಮನಸ್ಸಿನಲ್ಲಿ ಏನು ಬೇಗುದಿಯನ್ನು ಹೇಳ್ಕೊಳ್ಳಿಕ್ಕೆ ಆಗದೇ ಇರುವಾಗ ಉಗುರು ಕಡಿತಾ ಇರೋದನ್ನು ಕೂಡ ಅದು ಅಂದರೆ ವ್ಯಕ್ತಿಯ ಮಾನಸಿಕ ಸ್ಥಿತಿ ಬೇರೆ ಬೇರೆ ರೀತಿ ಇರ್ತದೆ. ಕೆಲವರು ನೋವನ್ನು ತೋಡ್ಕೊಳ್ತಾರೆ, ಇಮಿಡಿಯೇಟ್ ಆಗಿ ಹೇಳ್ತಾರೆ, ಇಮೋಷನ್ಸ್ಗಳು ಅಳ್ತಾರೆ, ಆ ರೀತಿ ತೋರಿಸ್ಕೊಳ್ತಾರೆ. ಕೆಲವರು ಏನು ಹೇಳೋದಿಲ್ಲ, ತಮ್ಮ ದೇಹಕ್ಕೆ ಇಂಜುರಿ ಮಾಡ್ಕೋತಾರೆ. ಅದೇ ರೀತಿ ಉಗುರು ಕಚ್ಚುವುದರ ಮುಖಾಂತರ ಅವರಿಗೆ ಮಾನಸಿಕವಾದಂಥ ನೆಮ್ಮದಿ. ಇದರಿಂದ ಒಂದು ಪದೇ ಉಗುರು ಕಚ್ಚುವುದರಿಂದ ಹಲ್ಲಿಗೆ ಡ್ಯಾಮೇಜ್ ಆಗೋ ಸಾಧ್ಯತೆ ಇದೆ. ಅದೇ ರೀತಿ ಉಗುರಿನ ನಡುವೆ ಇರುವಂತಹ ಏನು ಸೋಂಕುಗಳು ಏನಿದೆ ಅದು ಬಾಯಿಗೆ ಹೋಗಿ ಅಲ್ಲಿ ತೊಂದರೆಗಳಾಗುವ ಸಾಧ್ಯತೆಗಳು ಇದೆ. ಸೊ ಉಗುರು ಕಚ್ಚುವಂಥದ್ದು, ಮೂಗಿನಲ್ಲಿ ಬಾಯಿನಲ್ಲಿ ಉಸಿರಾಡುವಂಥದ್ದು, ನಾಲಿಗೆ ಪುಷ್ ಮಾಡುವಂಥದ್ದು ಅಥವಾ ಬೆರಳು ಚೂಪುವಂಥದ್ದು, ಇವೆಲ್ಲ ಚಟಗಳು. ಈ ಎಲ್ಲ ಚಟಗಳಿಂದ ಮುಖದ ಅಂದ ಹಾಳಾಗ್ತದೆ, ಮುಖದ ಡೆವಲಪ್ಮೆಂಟ್ ಚೇಂಜ್ ಆಗ್ತದೆ, ಮತ್ತು ಮಾನಸಿಕವಾಗಿ ಸಹ ತೊಂದರೆಗಳಾಗುವ ಸಾಧ್ಯತೆಗಳಿದೆ. ಮತ್ತು ಸ್ನೇಹಿತರಿಂದ ಒಬ್ಬ ಬೆರಳು ಚಿಪ್ತಾ ಇದ್ದರೆ ಖಂಡಿತವಾಗಿ ಸ್ನೇಹಿತರು ಅವನನ್ನು ಮತ್ತಷ್ಟು ಗೇಲಿ ಮಾಡ್ತಾರೆ, ಮಾನಸಿಕ ಡೆವಲಪ್ಮೆಂಟ್ಗಳು ತೊಂದರೆ. ಇದು ಹಲ್ಲು ಅಥವಾ ನಮ್ಮ ಸೌಂದರ್ಯ ಮಾತ್ರವಲ್ಲ, ಇದು ಮನಸ್ಸಿನ ಮೇಲೂ ಕೂಡ ಪರಿಣಾಮ ಇರ್ತದೆ. ನಮ್ಮ ಚಟಗಳು ಅಂದರೆ ಮಗುವಿನಲ್ಲಿರುವ ಚಟಗಳು, ಅದನ್ನು ನಾವು ಆರಂಭಿಕ ಹಂತದಲ್ಲಿ ಅದನ್ನು ತೊಡೆದು ಹಾಕದಿದ್ದರೆ ಅದು ಅಂದರೆ ಮಾನಸಿಕವಾಗಿಯೂ ಕೂಡ ಮಗು ಬೆಳವಣಿಗೆ. ಖಂಡಿತ ಒಂದು ವ್ಯಕ್ತಿಯ ಮಗುವಿನ ಬೆಳವಣಿಗೆ ಅನ್ನೋದು ನಾವು ಬರೀ ಭೌತಿಕವಾದ ಬೆಳವಣಿಗೆ, ದೈಹಿಕ ಬೆಳವಣಿಗೆಯನ್ನು ನಾವು ನೋಡಬಾರ್ದು. ಹಾಗೆ ನೋಡಿದರೆ ತಪ್ಪಾಗ್ತದೆ. ದೈಹಿಕ ಬೆಳವಣಿಗೆಗೆ ಜೊತೆಯಾಗಿ ಪೂರಕವಾಗಿ ಮಾನಸಿಕವಾದಂಥ ಡೆವಲಪ್ಮೆಂಟು ಆಗಬೇಕಾಗತ್ತೆ. ಇದು ಪರಿಪೂರ್ಣ ಆಗಬೇಕಾದ್ರೆ ಎಲ್ಲವೂ ಪೂರಕವಾಗಿ ಇರಬೇಕು. ಈ ನಿಟ್ಟಿನಲ್ಲಿ ಎಲ್ಲರೂ, ದಂತವೈದ್ಯರು, ENT ಸರ್ಜನ್ ಇರ್ಬೋದು, ಅಥವಾ ಕೌನ್ಸಿಲಿಂಗ್ ಇರ್ಬೋದು, ಪೇರೆಂಟ್ಸ್ ಇರ್ಬೋದು, ಎಲ್ಲರೂ ಸೇರಿ ಮಗುವನ್ನು ಪರಿಪೂರ್ಣ ಪ್ರಜೆಯಾಗಿ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗತ್ತೆ. ಓಕೆ, ಇದರ ಜೊತೆಯಲ್ಲಿ ನಾವು ಮಗು ಬಾಟ್ಲಲ್ಲಿ ಹಾಲು ಕುಡಿತದೆ, ಆ ವಿಷಯದಲ್ಲಿ ಒಂದಿಷ್ಟು ಮಾತಾಡಬೇಕು. ಅಂದರೆ ಅದರಿಂದ ಏನು ಪ್ರಯೋಜನ, ಏನು ನಷ್ಟ, ಅಥವಾ ಹಲ್ಲುಗಳಿಗೆ ಮತ್ತು ನಮ್ಮ ಸೌಂದರ್ಯಕ್ಕೆ, ಅದರ ಮತ್ತೊಂದು ಹಲ್ಲು ಬೇಕು ಬೇಡುವ, ಈ ಎಲ್ಲ ವಿಷಯಗಳ ಬಗ್ಗೆ ಮಾತಾಡಬೇಕಾಗಿದೆ. ಅದಕ್ಕಿಂತ ಮೊದಲು ಸಣ್ಣ ವಿರಾಮ. ವೀಕ್ಷಕರ, ವಿರಾಮದ ಬಳಿಕ ದಂತ ಮಂಥನ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಮಾತಾಡ್ತಾ ಇದ್ದೇವೆ ಮಕ್ಕಳಲ್ಲಿರುವ ಚಟಗಳು ನಮ್ಮ ಸೌಂದರ್ಯದ ಮೇಲೆ, ದಂತಗಳ ಮೇಲೆ ಏನೆಲ್ಲ ಪರಿಣಾಮಗಳನ್ನು ಬೀರ್ತವೆ ಅಥವಾ ದುಷ್ಪರಿಣಾಮಗಳನ್ನು ಏನು ಬೀರ್ತವೆ ಅಂತ ಅನ್ನೋದು. ನಾವೀಗ ಇದಕ್ಕೆ ವಿರಾಮಕ್ಕೆ ಒಂದು ಪ್ರಶ್ನೆಯನ್ನು ನಿಮ್ಮ ಎದುರುಗಡೆ ಇಟ್ಟಿದ್ದೆ ನಾನು. ಅಂದರೆ ಈ ಬಾಟಲಿಯಲ್ಲಿ ಹಾಲು ಕುಡಿಸುವ ಪದ್ಧತಿ ನಮ್ಮಲ್ಲಿ ಇದೆ. ಅದು ತಾಯಿಯಲ್ಲಿ ಹಾಲು ಕಡಿಮೆ ಇರುವ ಕಾರಣಕ್ಕಾಗಿಯೋ ಅಥವಾ ಎಲ್ಲ ಟೈಮ್ನಲ್ಲೂ ಹಾಲು ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಬೇರೆ ಬೇರೆ ಕಾರಣದಿಂದ. ಬಟ್ ಇದು ಎಷ್ಟು ನಮ್ಮ ದಂತ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ, ನಮಗಿಂತ ನಮ್ಮ ಮಗುವಿನ ದಂತ ಆರೋಗ್ಯದ ಮೇಲೆ ಯಾವ ರೀತಿಯ ಪರಿಣಾಮ, ದುಷ್ಪರಿಣಾಮಗಳನ್ನು ಬೀರ್ತದೆ ಅನ್ನುವಂಥದ್ದು. ನೋಡಿ, ತಾಯಿ ಹಾಲು ಮಗುವಿಗೆ ಅತ್ಯಂತ ಪರಿಪೂರ್ಣವಾದಂಥ ಆಹಾರ. ಅದನ್ನು ಕೊಟ್ಟರೆ ಖಂಡಿತವಾಗಿಯೂ ಸಹ ಅದರಲ್ಲಿರುವಂಥ ಆ್ಯಂಟಿಬಾಡೀಸ್ಗಳು ಏನಿರ್ಬೋದು, ರೋಗ ನಿರೋಧಕ ಶಕ್ತಿಯನ್ನು ಮಗುವಲ್ಲಿ ಪರಿಪೂರ್ಣವಾಗಿ ಡೆವಲಪ್ ಆಗ್ತದೆ. ಈ ಬಾಟ್ಲಲ್ಲಿ ಹಾಲು ಕೊಡುವುದು ಅದೊಂದು ಸಾಮಾನ್ಯವಾಗಿ, ತಾನೇ ಹೇಳಿದ್ರಿ, ತಾಯಿಯಲ್ಲಿ ಹಾಲು ಇಲ್ಲದಿದ್ದರೆ ಖಂಡಿತವಾಗಿ ಸಹ ಮಗು ಹಾಲು ಕುಡಿಯೋದು ಅವ್ರದ್ದು ಮೈನ್ ಆಹಾರ ಹಾಲೇ ಅವ್ರದ್ದು. ವೀನಿಂಗ್ ಪೀರಿಯಡ್ 8 ತಿಂಗಳ ನಂತರ ಆಗುವಂಥದ್ದು. ಮತ್ತು ಹೆಚ್ಚಿನ ಮಕ್ಕಳು 5 ವರ್ಷದವರೆಗೆ ಹಾಲು ಕುಡಿಯೋದೊಂದು ಅವ್ರದ್ದೊಂದು ಪರಿಪೂರ್ಣವಾದ ಆಹಾರ ಅನ್ನೋದು. ಕ್ಯಾಲ್ಸಿಯಂ ಇರ್ತದೆ, ಎಲ್ಲ ವೈಟಮಿನ್, ಕಾರ್ಬೋಹೈಡ್ರೇಟ್ಸ್ ಎಲ್ಲವೂ ಅದರಲ್ಲಿರುವ ಕಾರಣದಿಂದ ಹಾಲು ಕುಡಿಯುವಂಥದ್ದು. ಆದರೆ ಹಾಲು ಕುಡಿಯೋದು ಕೆಲವರು ಅಭ್ಯಾಸ ಮಾಡಿರ್ತಾರೆ. ಹೇಗೆ ಅಂತ ಹೇಳಿದರೆ, ರಾತ್ರಿ ಹೊತ್ತು ಮಲಗುವಾಗ ಬಾಯಿನಲ್ಲಿ ಬಾಟ್ಲ್ಗಳಲ್ಲಿ ಕೊಟ್ಟು ಬಿಡುವಂಥದ್ದು. ಅದಕ್ಕೆ ಒಂದಷ್ಟು ಶುಗರ್ ಹಾಕ್ತಾರೆ ಬಾಯಿನಲ್ಲಿ. ಮಗು ಗಲಾಟೆ ಮಾಡ್ತಾರೆ, ಅಳುವಾಗ ತಾಯಿ ಯಾವುದೋ ಸೀರಿಯಲ್ ನೋಡ್ತಾ ಇರ್ತಾರೆ, ಅಥವಾ ಇನ್ಯಾವುದೋ ಕೆಲಸದಲ್ಲಿ ಇರ್ತಾರೆ, ಯಾವುದೋ ಟೆನ್ಷನಲ್ಲಿ ಇರ್ತಾರೆ. ಸೊ ಮಗು ಅಳಬಾರದು ಅಂತ ಹೇಳಿದರೆ
ಬಾಯಿನಲ್ಲಿ ಈ ಬಾಟ್ಲ್ ಇಟ್ಟು ಬಿಡ್ತಾರೆ, ಮಗು ಅಲ್ಲಿಗೆ ನಿದ್ದೆ ಹೋಗುತ್ತೆ. ತಂದೆ ತಾಯಂದಿರು ಅವ್ರ ಪಾಡಿಗೆ ಇರ್ತಾರೆ. ಇದು ಏನಾಗ್ತದೆ ಅಂತ ಹೇಳಿದರೆ, ಈ ಬಾಟ್ಲ್ನಲ್ಲಿ ಹಾಲು ಇದ್ದಂತಹ ಬಾಯಿನಲ್ಲಿ ಶೇಖರಣೆ ಆಗಿರ್ತದೆ, ಕಾರ್ಬೋಹೈಡ್ರೇಟ್ಸ್, ಶುಗರ್ ಇರ್ತದೆ. ಈ ಶುಗರ್ನಲ್ಲಿ ಸುಕ್ರೋಸ್ನ ಇರುವಂಥದ್ದು ಶುಗರ್ಗಳಲ್ಲಿ ಬಾಯಿನಲ್ಲಿ ಈ ಬ್ಯಾಕ್ಟೀರಿಯಾಗಳು ವಿಜೃಂಭಿಸ್ತವೆ. ಅದನ್ನು ಯುಟಿಲೈಸ್ ಮಾಡಿಕೊಂಡು ನಿಧಾನವಾಗಿ ಹಲ್ಲಿನ ಎನಾಮಲನ್ನು ಕರಗಿಸುವಂಥ ಕೆಲಸ ನಡೀತಾ ಇರ್ತದೆ. ಸೊ ಹಲ್ಲು ಬೇಬಿ ಬಾಟಲ್ ಸಿಂಡ್ರೋಮ್ ಅಂತ ಹೇಳ್ತೇವೆ ನಾವು. ರಾತ್ರಿ ಹೊತ್ತು ಮಲಗುವಾಗ ಬಾಯಿನಲ್ಲಿ ಬಾಟ್ಲ್ ಇಟ್ಕೊಂಡು ಮಲಗಿದರೆ ಈ ರೀತಿ ಬೇಬಿ ಬಾಟಲ್ ಸಿಂಡ್ರೋಮ್ ಅಂತ ಹೇಳುವ ದಂತಕ್ಷಯ ಉಂಟಾಗಿ, ಸಾಮಾನ್ಯವಾಗಿ ಮುಂದ್ಗಡೆ ಹಲ್ಲಿಗೆ ದಂತಕ್ಷಯ ಆಗೋದು ತುಂಬ ಕಡಿಮೆ. ಹಿಂದ್ಗಡೆ ಹಲ್ಲಿಗೆ ಪಿಟ್ ಆ್ಯಂಡ್ ಫಿಶರ್, ಎಲ್ಲಿ ಈ ಕುಳಿಗಳೆಲ್ಲಿದೆ, ಎಲ್ಲಿ ಡಿಪ್ರೆಷನ್ಗಳಿದೆ, ಅಲ್ಲಿ ಸಂಗ್ರಹ ಆಗುವ ಜಾಗದಲ್ಲಿ ಕೇರಿಸ್ ಆಗುವಂಥದ್ದು. ಈ ಮುಂಭಾಗದಲ್ಲಿ ಹಲ್ಲು ಕ್ಲೀನ್ ಆಗಿರ್ತದೆ, ಅಲ್ಲಿ ಇದು ಆಹಾರ ಪದಾರ್ಥ ಸೇರಿಕೊಳ್ಳುವ ಸಾಧ್ಯತೆ ಕಡಿಮೆ, ಬ್ಯಾಕ್ಟೀರಿಯಾ ಬೆಳೀಲಿಕ್ಕೂ ಸಾಧ್ಯತೆಗಳು ಕಡಿಮೆ. ಸೊ ಈ ಬೇಬಿ ಬಾಟಲ್ ಕೇರಿಸ್ ಸಿಂಡ್ರೋಮ್ನಲ್ಲಿ ಮುಂದ್ಗಡೆ ಹಲ್ಲುಗಳು ಹಾಳಾಗುವಂಥದ್ದು. ಹಲ್ಲು ಹುಳುಕಾಗಿ ಕಂಪ್ಲೀಟ್ ಹಲ್ಲು ಇಲ್ಲಿನ ಕ್ರೌನ್ ಪೋರ್ಷನ್ ಇದೆ ಅದು ಕಂಪ್ಲೀಟ್ ಆಗಿ ಕಿತ್ತು ಹೋಗ್ತದೆ. ಇದು ನಾವು ನೋಡಿದ ಕೂಡಲೇ ಗೊತ್ತಾಗುತ್ತೆ. ಮುಂದ್ಗಡೆ ಅಲ್ಲಿ ಹಾಳಾಗಿದ್ದರೆ ಸಣ್ಣ ಮಕ್ಕಳಲ್ಲಿ ಬಹುಶಃ ನಾವು ಫಸ್ಟ್ ಕ್ವಶನ್ ಕೇಳೋದೇ ತಾಯಂದ್ರಿಗೆ, ನೀವು ಬಾಟ್ಲಲ್ಲಿ ಹಾಲು ಕೊಡ್ತೀರಾ ಅಂತೇಳಿ. ಹೌದು, ರಾತ್ರಿ ಮಲಗುವಾಗ ಬಾಟ್ಲ್ ಇಲ್ಲ ಅಂದರೆ ಮಗು ಮಲಗೋದೇ ಇಲ್ಲ ಅಂತೇಳಿ ದೂರನ್ನು ಮಗುವಿನ ಮೇಲೆ ತಾಯಿ ಹಾಕ್ತಾರೆ. ಆ್ಯಕ್ಚುಲಿ ಪ್ರಾಬ್ಲಮ್ ಇರೋದು ತಾಯಿಯಲ್ಲಿ. ಅವನು ಬಾಟ್ಲ್ ಬಾಯಿನಲ್ಲಿ ಇಡ್ಲಲ್ಲಿ ನಿದ್ದೆನೇ ಮಾಡಲ್ಲ ಅಂತೇಳಿ ಯಾವುದೇ ಪ್ರಾಮಾಣಿಕವಾದ ಪ್ರಯತ್ನ ಅವರು ಮಾಡೋದಿಲ್ಲ. ಮಾಡಿದರೆ ಯಾಕೆ ಆ ರೀತಿ ಆಗ್ತದೆ? ಇವರು ಯಾವುದೇ ಕೊಟ್ಟು ರೂಢಿ ಮಾಡಿಸಿದ್ದು ಮತ್ತೆ ನಾವು ಹೇಳ್ತಾ ಇರೋದು ಮಲಗೋದಿಲ್ಲ ಅಂತ. ಹೌದೌದು. ಇದನ್ನು ಹೇಗೆ ಬಿಡಿಸಬೇಕು ಅಂತಲೂ ನಾನು ಹೇಳ್ತೇನೆ. ಆರಂಭಿಕ ಹಂತದಲ್ಲಿ ಬರೀ ನೀವು ವಿವಿಧ ಶುಗರ್ ಹಾಕ್ತೀರಾ, ಹಾಲಿನ ಜೊತೆ ಶುಗರ್ ಕೊಡ್ತೀರಾ, ಶುಗರಿನ ಪ್ರಮಾಣವನ್ನು ಕಡಿಮೆ ಮಾಡಿ. ಇವತ್ತೇ ನಿಲ್ಲಿಸಿ ಅಂತ ಹೇಳಿದರೆ ಮಗು ಕೇಳಲಿಕ್ಕಿಲ್ಲ. ಸೊ ಹಾಲಿನ ಶುಗರ್ ಬರೀ ಪ್ಲೇನ್ ಹಾಲು ಕೊಡಿ, ಆಮೇಲೆ ಹಾಲಿಗೆ ಸ್ವಲ್ಪ ನೀರು ಸೇರಿಸಿ, ಆಮೇಲೆ ನೀರಿನ ಪ್ರಮಾಣವನ್ನು ಜಾಸ್ತಿ ಮಾಡಿ, ಆಮೇಲೆ ಬರೀ ನೀರನ್ನು ಕೊಡಿ, ಬಿಸಿ ನೀರನ್ನು ಕೊಡಿ, ಆಮೇಲೆ ನಿಧಾನವಾಗಿ ನಿಲ್ಲಿಸಿ. ಅದು ಅಂದ್ರೆ ಇದು ಕುಡಿದು ಪ್ರಯೋಜನ ಇಲ್ಲ ಅನ್ನೋ ಮಗುವಿಗೆ ಅನಿಸಿದ್ರೆ ಅದು ತನ್ನಿಂದಾನೇ ಬಿಟ್ಟು. ಹೌದು, ಒಂದು ಬಾಯಿನಲ್ಲಿ ಏನೋ ಇರಬೇಕು ಮಗುವಿಗೆ, ಹಾಲಿಗಿಂತ ಜಾಸ್ತಿ ಆ ಒಂದು ನಿಪ್ಪಲ್ ಬಾಯಿನಲ್ಲಿ ಇಟ್ಕೊಳ್ತದೆ, ಮತ್ತೆ ಏನೋ ಒಂದು ದ್ರವ ಬರ್ತಾ ಇರಬೇಕು, ಆವಾಗ ಒಂದು ಭದ್ರತೆಯ ಭಾವನೆ ಬರ್ತದೆ, ನಿದ್ದೆ ಮಾಡೋ ಹ್ಯಾಬಿಟ್ ಇರ್ತದೆ. ಸೊ ಕ್ರಮೇಣವಾಗಿ ನೀವು ಹಾಲಿನಲ್ಲಿ ಶುಗರ್ನ ಅಂಶ ಕಡಿಮೆ ಮಾಡಿ, ಹಾಲಿನಲ್ಲಿ ನೀರಿನ ಅಂಶ ಜಾಸ್ತಿ ಮಾಡಿ, ಕೊನೆಗೆ ನೀರು ಕೊಟ್ಟು ಈ ಒಂದು 3 ತಿಂಗಳು 6 ತಿಂಗಳಲ್ಲಿ ಈ ಹ್ಯಾಬಿಟನ್ನು ಬಿಡಿಸಿದರೆ ಬಹುಶಃ ಈ ಬೇಬಿ ಬಾಟಲ್ ಕೇರಿ ಸಿಂಡ್ರೋಮನ್ನು ತಡೆಗಟ್ಬೋದು. ಸೊ ಇದು ಅಂದರೆ ಇದರಿಂದ ಏನೆಲ್ಲ ಸಮಸ್ಯೆಗಳು ಅಂದರೆ ಒಂದು ಕೆವಿಟಿಸ್ ಬರ್ತದೆ. ಮೇನ್ ಪ್ರಾಬ್ಲಮ್ ನಮ್ಮ ಇದು ಕೇರಿಸ್ ಆಗುವಂಥದ್ದು. ಕೇರಿಸ್ ಆಯಿತು, ಹಲ್ಲು ಮುಂದ್ಗಡೆ ಹಲ್ಲು ಹಾಳಾಯಿತು ಅಂದರೆ ಬಹುಶಃ ಮಾನಸಿಕವಾದ ಡೆವಲಪ್ಮೆಂಟಿಗೆ ಭಾಳಷ್ಟು ಇಫೆಕ್ಟ್ ಆಗುತ್ತೆ. ಯಾಕೆಂದರೆ ಶಾಲೆಗೆ ಹೋಗ್ತಾನೆ, ಶಾಲೆಗೆ ಹೋಗಲೇಬೇಕು 5 ವರ್ಷ ಕಳೆದು, 5-6 ವರ್ಷದಲ್ಲಿ ಶಾಲೆಗೆ ಹೋಗುವಾಗ ಮಕ್ಕಳಿಂದ ಸ್ನೇಹಿತರಿಂದ ಗೇಲಿಗೊಳಗಾಗ್ತಾನೆ. ಆವಾಗ ಅವನಿಗೆ ಎಲ್ಲರ ಜೊತೆ ಮಿಂಗಲ್ ಆಗೋದಿಲ್ಲ, ಮಗು ಬೆಳವಣಿಗೆ ಸೆಪರೇಟ್ ಆಗ್ತದೆ, ಮಾನಸಿಕವಾಗಿ ತೊಂದರೆಗಳಾಗತ್ತೆ. ಒಮ್ಮೆ ಹಲ್ಲನ್ನು ನಿಮ್ಮ ಹಲ್ಲು ಮಗುವಿನ ಮಾನಸಿಕ ಬೆಳವಣಿಗೆಗೂ ಪೂರಕವಾಗಿ ಇರ್ತದೆ ಅನ್ನೋದನ್ನ ಮೊದಲಾಗಿ ತಿಳ್ಕೊಳ್ಬೇಕಾದ ಅವಶ್ಯಕತೆ ಇದೆ. ಅದಕ್ಕಾಗಿ ನಾನು ಆ ಮಗುವಿನ ಹಲ್ಲುಗಳನ್ನು ಸಂರಕ್ಷಿಸುವ ದಿಸೆಯಲ್ಲಿ ಪ್ರಯತ್ನಗಳು ಮೊದಲ ಆರಂಭಿಕ ಹಂತದಲ್ಲಿ ಮುಂದುವರಿಬೇಕು. ಹೌದು, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ನಾವು ಹೇಳ್ತೇವೆ. ಒಂದು ವ್ಯಕ್ತಿ ಮಗು ಪರಿಪೂರ್ಣ ಪ್ರಜೆ ಆಗಬೇಕಾದ್ರೆ, ಆರಂಭಿಕ ಹಂತದಲ್ಲಿ ಮಾನಸಿಕ ಡೆವಲಪ್ಮೆಂಟ್ ಆಗಬೇಕಾದ್ರೆ ಎಲ್ಲವನ್ನು ಪೂರಕವಾದಂಥ ಒಂದು ವ್ಯವಸ್ಥೆಯನ್ನು ತಂದೆ ತಾಯಂದರು ಮಾಡಬೇಕು. ಇಲ್ಲಾಂದರೆ ಆ ಮಗುವಿನ ಮಾನಸಿಕ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ರೀತಿ ಐಸೋಲೇಟೆಡ್ ಅವರದೇ ಆದಂಥ ಒಂದು ಜಗತ್ತಿಗೆ ಬೇರೆಯಾದ ಐಸೋಲೇಟ್ ಆಗಿ ಬೇರೆ ದಾರಿನಲ್ಲಿ ಹೋಗಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಮನುಷ್ಯ ಸಂಘಜೀವಿ, ಎಲ್ಲರ ಒಟ್ಟಿಗೆ ಜೊತೆ ಹೋದರೆ ಬೆಳವಣಿಗೆ ಜಾಸ್ತಿ ಆಗ್ತದೆ. ಇಲ್ಲಾಂದರೆ ಅವನ ಪಾಡಿಗೆ ಇರ್ತಾನೆ, ಐಸೋಲೇಷನ್ ಆಗುತ್ತೆ, ಮತ್ತೆ ಇನ್ನಿತರ ಹ್ಯಾಬಿಟ್ಗಳು, ಬೆರಳು ಚಿಪ್ಪುವುದು, ಇನ್ಯಾವುದೋ ಹ್ಯಾಬಿಟ್ಗಳು ಶುರುವಾಗುತ್ತೆ. ಮುಖದ ಅದು ಬೇರೆ ಏನನ್ನು ಯೋಚನೆ ಮಾಡಬಹುದು, ನಮ್ಗೆ ಗೊತ್ತಾಗದೇ ಇರಬಹುದು. ಹೌದು, ಅಂತಹ ಸ್ಥಿತಿಗೆ ಹೋಗದೇ ಇರುವಂತ ತಡೆಯಲಿಕ್ಕೆ ನಾವು ಸಿದ್ಧರಾಗಬೇಕು ಅನ್ನೋದು. ಹೌದು ಹೌದು. ಓಕೆ, ಇದರ ಜೊತೆಯಲ್ಲಿ ಮತ್ತೊಂದು ಈ ಹಲ್ಲುಗಳ ಬಗ್ಗೆ, ಮಕ್ಕಳ ಹಲ್ಲು ಬಗ್ಗೆ ಮಾತಾಡುವಾಗ ನಮಗೆ ಮತ್ತೊಂದು ಈ ಹಲ್ಲು ಅಂತ ಅಂದರೆ ಒಂದು 7 ವರ್ಷಕ್ಕೆ 8 ವರ್ಷಕ್ಕೆ ಬಿದ್ದು ಹೋಗುವ ಹಲ್ಲು, ಸೊ ಇದು ಉಳಿಸ್ಕೊಳ್ಬೇಕಾದ ಅವಶ್ಯಕತೆ ಇದೆಯಾ ಅಥವಾ ಇದ್ರ ಬಗ್ಗೆ ನಾವು ಕಾಳಜಿ ತೋರಿಸ್ಬೇಕಾ ಅನ್ನೋ ಪ್ರಶ್ನೆ. ಇದು ಹೆಚ್ಚಿನ ತಂದೆ ತಾಯಂದ್ರಲ್ಲಿ ಒಂದು ನಿಗ್ಲೆಕ್ಷನ್ ಅಂತ ಹೇಳೋದು, ಒಂದು ಜಾಣ ಮರೆವು ಅಂತ ಹೇಳ್ತಾರೆ. ಹೇಗಿದ್ರು ಬಿದ್ದು ಹೋಗೋ ಹಲ್ಲು ಇದು ಯಾಕೆ ಉಳಿಸ್ಕೊಳ್ಳೋದು, ಹೊಸ ಹಲ್ಲು ಬರ್ತದಲ್ಲ, ಇದಕ್ಕೆ ಯಾಕೆ ಡಾಕ್ಟರ್ ಹತ್ರ ಹೋಗಬೇಕು, ಯಾಕೆ ಖರ್ಚು ಮಾಡಬೇಕು, ಈ ರೀತಿಯ ಭಾವನೆ ಖಂಡಿತವಾಗಿ ತಪ್ಪು. ಯಾಕೆ ಅಂತ ಹೇಳಿದರೆ, ಈಗ ತಾನೇ ಹೇಳಿದ್ವಿ, ಒಬ್ಬ ಮಗುವಿನ ಹಲ್ಲು ಹಾಳಾದರೆ ಅದು ಬರೀ ಅವನಿಗೆ ತಿನ್ನಕ್ಕಾಗಲ್ಲ, ಬಾಯಿನಲ್ಲಿ ಹಲ್ಲಿಲ್ಲ, ಹಲ್ಲು ನೋವು, ಪದೇ ಹಲ್ಲು ನೋವು, ಯಾವುದೇ ಆಹಾರವನ್ನು ತಿನ್ನಲಿಕ್ಕೆ ಅವಾಯ್ಡ್ ಮಾಡ್ತಾನೆ. ಹಲ್ಲು ನೋವು ಇದ್ದರೆ ಯಾವುದೇ ಮಕ್ಕಳು ಆಹಾರವನ್ನು ತೆಗೆದುಕೊಳ್ಳಲಿಕ್ಕೆ ಅವಾಯ್ಡ್ ಮಾಡ್ತಾರೆ. ಆಹಾರ ತಿಂದಿಲ್ಲ ಅಂದರೆ ದೈಹಿಕವಾದಂಥ ಬೆಳವಣಿಗೆ ಆಗೋದಿಲ್ಲ. ಇದಾದ ಮೇಲೆ ಬಾಯಿ ವಾಸನೆ ಬರುವಂಥದ್ದು, ಬಾಯಿನಲ್ಲಿ ಇನ್ನಿತರ ತೊಂದರೆಗಳು, ಸೋಂಕು ಬರುವಂಥದ್ದು, ಪದೇ ಸೋಂಕು ಬರುವಂಥದ್ದು, ಅದರಿಂದ ದೇಹದ ಆರೋಗ್ಯ ಹಾಳಾಗುವಂಥದ್ದು. ಇದರ ಜೊತೆಗೆ ಹಲ್ಲಿಲ್ಲದಾಗ ಈಗ ತಾನೇ ಹೇಳಿದೆ, ಮಾನಸಿಕವಾದಂಥ ಡೆವಲಪ್ಮೆಂಟ್ ಆಗೋದಿಲ್ಲ. ಸೊ ಭೌತಿಕವಾದ ಡೆವಲಪ್ಮೆಂಟು ಆಗೋದಿಲ್ಲ, ಮಾನಸಿಕವಾದ ಡೆವಲಪ್ಮೆಂಟು ಆಗೋದಿಲ್ಲ, ದೈಹಿಕ ಡೆವಲಪ್ಮೆಂಟು ಆಗೋದಿಲ್ಲ. ಸೊ ಮಗುವಿನ ಪರಿಪೂರ್ಣವಾದಂಥ ಬೆಳವಣಿಗೆಗೆ ಖಂಡಿತವಾಗಿ ಅಡ್ಡಿ ಆಗ್ತದೆ. ಈ ಕಾರಣದಿಂದಲೇ
ಪ್ರತಿ ಹಾಲು ಅತ್ಯಂತ ಅವಶ್ಯಕ ಮಗುವಿನ ಬೆಳವಣಿಗೆಗೆ. ಇನ್ನೊಂದು, ಒಂದೆರಡು ಹಲ್ಲು ಕೀಳಿಸಿದ್ರೆ ಏನಾಗಲ್ಲ, ಕಿತ್ಬಿಡಿ ಡಾಕ್ಟ್ರೆ ಅಂತ ಹೇಳ್ತಾರೆ. ಇದು ಏನಾಗ್ತದೆ, ಹಲ್ಲು ಅದು 10 ವರ್ಷದವರೆಗೆ ಇರುವಂಥದ್ದು. ಆಡು ಮಾತಿನಲ್ಲಿ 10 ವರ್ಷಕ್ಕೆ 10 ಹಲ್ಲು ಹೋಗಿ 10 ಹೊಸ ಹಲ್ಲು ಬರ್ತದೆ ಅಂತ ನಾವು ಹೇಳ್ತೇವೆ. ಹಲ್ಲುಗಳಲ್ಲಿ 20 ಇರ್ತದೆ, ಹೊಸ ಹಲ್ಲುಗಳಲ್ಲಿ ಪರ್ಮನೆಂಟ್ ಹಲ್ಲುಗಳಲ್ಲಿ 32 ಹಲ್ಲು ಇರ್ತದೆ. ಈ ಹಲ್ಲು ಹುಟ್ಟುವುದಕ್ಕಿಂತ ಮೊದಲು ಬಿದ್ದು ಹೋದರೆ ಈ ಬರುವಂಥ ಹಲ್ಲು ಬೇಗ ಹೊಸ ಹಲ್ಲುಗಳು ಅದರ ಜಾಗದಲ್ಲಿ ಬರೋದಿಲ್ಲ, ಅದು ಡ್ರಿಫ್ಟಿಂಗ್ ಅಂತ ಆಗುತ್ತೆ, ಮುಂದ್ಗಡೆ ಬರುತ್ತೆ. ಆವಾಗ ಏನಾಗುತ್ತೆ, ಉಬ್ಬು ಹಲ್ಲು ಬರುವ ಸಾಧ್ಯತೆಯೂ ಇದೆ. ಸೊ ಈ ಕಾರಣದಿಂದ ಹಲ್ಲು ಅದು ಇರುವಷ್ಟು ಸಮಯ ಇರಬೇಕು. ಕೆಲವೊಮ್ಮೆ ಹುಡುಕಾದರೂ ಸಹ ನಾವು ಇರ್ತೇವೆ, ಅದು ನ್ಯಾಚುರಲ್ ಸ್ಪೇಸ್ ಮೈಂಟೈನರ್ ಅಂತ ಹೇಳ್ತೇವೆ. ಆ ಜಾಗವನ್ನು ಮುಚ್ಚಿ ಹೋಗದ ರೀತಿಯಲ್ಲಿ ಆ ಹಲ್ಲು ಇದ್ದರೆ ಮುಂದೆ ಬರುವ ಹಲ್ಲು ಕರೆಕ್ಟ್ ಜಾಗದಲ್ಲಿ ಬರ್ತದೆ. ಉಬ್ಬು ಹಲ್ಲು ವಕ್ರದಂಥ ತೊಂದರೆಗಳು ಬಾರದಂತೆ ತಡೀತದೆ. ಈ ಎಲ್ಲ ಕಾರಣದಿಂದ ಮುಖದ ಶೇಪು ಮೇಂಟೈನ್ ಆಗಲಿಕ್ಕೆ, ವಕ್ರದಂಥ ಸಮಸ್ಯೆ ಮುಂದೆ ಬರಬಾರದ ರೀತಿಯಲ್ಲಿ ದೈಹಿಕ ಡೆವಲಪ್ಮೆಂಟಿಗೆ, ಮಾನಸಿಕ ಡೆವಲಪ್ಮೆಂಟಿಗೆ ಹಲ್ಲು ಅತಿ ಅಗತ್ಯ. ಖಂಡಿತವಾಗಿಯೂ ಹಲ್ಲುಗಳನ್ನು ಅಂದರೆ ನೀವು ನಿಮ್ಮ ದೊಡ್ಡವರ ಹಲ್ಲಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರೋ ಹಾಗೆ ಮಕ್ಕಳ ಹಲ್ಲುಗಳನ್ನು ಉಳಿಸ್ಕೊಳ್ಳೋದಕ್ಕೂ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ಖಂಡಿತವಾಗಿ ಹಲ್ಲು ಸಂಪೂರ್ಣವಾದ ಡೆವಲಪ್ಮೆಂಟಿಗೆ, ಮುಂದೆ ಬರುವ ಹಲ್ಲು ಕರೆಕ್ಟ್ ಜಾಗದಲ್ಲಿ ಬರಲಿಕ್ಕೂ ಸಹ ಅತಿ ಅವಶ್ಯಕ. ತಾಯಂದಿರು ಇದನ್ನು ಗಮನಿಸಬೇಕು. ದಯವಿಟ್ಟು ನಿಗ್ಲೆಕ್ಟ್ ಮಾಡಬೇಡಿ, ನಿರ್ಲಕ್ಷ್ಯ ಮಾಡಬೇಡಿ. 3 ವರ್ಷದ ನಂತರ ದಂತವೈದ್ಯರ ಬಳಿ 6 ತಿಂಗಳಿಗೊಮ್ಮೆ ಹೋಗಿ ಯಾವುದಾದರೂ ತೊಂದರೆಗಳಿದ್ದರೆ ವೈದ್ಯರು ನೋಡ್ತಾರೆ, ಗುರುತಿಸ್ತಾರೆ. ಹೋದ ಕೂಡಲೇ ನಿಮಗೇನು ದಂತವೈದ್ಯರು ಹಿಡ್ಕೊಂಡು ಟ್ರೀಟ್ಮೆಂಟ್ ಮಾಡಲ್ಲ. ಒಬ್ಬ ಮಗುವನ್ನು ಬಂದರೆ ಫಸ್ಟ್ ಬಂದಾಗ ನಾವು ಅವ್ರ ಹತ್ರ ಚೆನ್ನಾಗಿ ಮಾತಾಡಿ ಕಳಿಸ್ತೀವಿ. 4 ಸಲ ನಮ್ಮ ದಂತ ಚಿಕಿತ್ಸಾಲಯಕ್ಕೆ ಬರುವ ರೀತಿಯಲ್ಲಿ ಮಾಡ್ತೀವಿ. ಬಂದು ನಮ್ಮ ಜೊತೆ ಒಂದು ಅಕ್ವಿಂಟೆನ್ಸ್ ಅಂತ ಹೇಳ್ತೇವೆ, ಆತ್ಮೀಯತೆ ಬೆಳೆದ ಮೇಲೆ ಮತ್ತೆ ನಾವು ಚಿಕಿತ್ಸೆ ಮಾಡುವಂಥದ್ದು. ಬಂದ ಕೂಡಲೇ ಯಾರು ಹಿಡಿದು ಬಿಟ್ಟು ಕೈಕಾಲು ಕಟ್ಟಿಯಾಗಿ ಚಿಕಿತ್ಸೆ ಮಾಡಲ್ಲ. ಮಕ್ಕಳಿಗೆ ಮಾತಾಡಿ ಚಾಕ್ಲೇಟ್ ಕೊಟ್ಟು ಮಕ್ಕಳನ್ನು ಒಂದು ಆತ್ಮೀಯತೆ ಬೆಳೆಸಿದ ಮೇಲೆ ಆಮೇಲೆ ಅವರೇ ಬಂದು ನಮ್ಮ ದಂತ ಕುರ್ಚಿ ಮೇಲೆ ಕೂರ್ತಾರೆ. ಕೂತ್ಬಿಟ್ಟು ಡಾಕ್ಟ್ರೆ ನಂದು ಹಲ್ಲು ನೋಡಿ ಅಂತ ಅವರೇ ಹೇಳ್ತಾರೆ. ಆ ರೀತಿ ಮಾಡಿ ಮಕ್ಕಳಲ್ಲಿ ಒಂದು ಉತ್ಸಾಹ ಬರುವಂತೆ ಮಾಡಿ ಚಿಕಿತ್ಸೆ ಮಾಡಿ ಹಲ್ಲು ಉಳಿಸ್ಕೊಂಡ್ರೆ ಮುಂದೆ ಬರುವ ಹಲ್ಲುಗಳು ಸರಿಯಾದ ಜಾಗದಲ್ಲಿ ಬಂದು ಒಂದು ಒಳ್ಳೆಯ ಔಟ್ಲುಕ್ ಅವನ ಡೆವಲಪ್ಮೆಂಟಿಗೆ ಪೂರಕ ಆಗ್ತದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಓಕೆ ಸರ್, ನಾವು ಇವತ್ತು ಮಕ್ಕಳಲ್ಲಿ ಚಟಗಳು ಮತ್ತು ಹಲ್ಲು ಉಳಿಸ್ಕೊಳ್ಳೋ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡೆದಿದ್ದೇವೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕಾಗಿ ನಿಮಗೆ ಧನ್ಯವಾದ ಅರ್ಪಿಸ್ತೇನೆ. ಧನ್ಯವಾದಗಳು. ಸೊ ಇಲ್ಲಿಗೆ ಇವತ್ತಿನ ದಂತ ಮಂಥನ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್.